ಎಲ್ಲರಿಗೂ ನಮಸ್ಕಾರ. ನಾನು ಚಂದ್ರಿಕಾ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಫಿಶ್ ಪೆಪ್ಪರ್ ಫ್ರೈ ಮಾಡುವ. ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನವ್ರ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬಂಗುಡೆ ಮೀನನ್ನು ತಗೊಂಡಿದ್ದೇನೆ. ಅದರ ತಲೆಯ ಸೈಡನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಮಸಾಲವನ್ನು ರೆಡಿ ಮಾಡುವ. ಈ ಮಸಾಲೆ ಮಾಡಲು 2 ಚಮಚದಷ್ಟು ಅಕ್ಕಿ ಹಿಟ್ಟು, 3 ಚಮಚ ಮೈದಾ ಹಿಟ್ಟು, 3 ಚಮಚ ಕಾಳು ಮೆಣಸಿನ ಪುಡಿ ಮತ್ತು ಹುಣಸೆ ಹಣ್ಣಿನ ರಸ 4 ಚಮಚದಷ್ಟು. ಇವೆಲ್ಲವನ್ನು ಆ ಬಟ್ಟಲಿಗೆ ನಾನೀಗ ಹಾಕ್ಕೊಳ್ತಾ ಇದ್ದೇನೆ. ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಕಾಳು ಮೆಣಸಿನ ಹುಡಿ, ಹುಣಸೆ ಹುಳಿ ಇದೆಲ್ಲವನ್ನು ಹಾಕಿದೆ. ಆಮೇಲೆ ಅರ್ಧ ಚಮಚ ಅರಸಿನ ಪುಡಿ, ಉಪ್ಪು ಸಣ್ಣ ಚಮಚದಲ್ಲಿ 2 ಚಮಚದಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಹುಣಸೆ ರಸವನ್ನು ಸೇರಿಸಿ ನಾವು ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸ್ವಲ್ಪ ನೀರಿನ ಅಂಶ ಕಮ್ಮಿ ಅಂತ ಅನಿಸಿದರೆ ನೀವು ಸ್ವಲ್ಪ ನೀರನ್ನು ಹಾಕಿ ಈ ಮಸಾಲೆಯನ್ನು ರೆಡಿ ಮಾಡ್ಕೋಬೇಕು. ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಹೀಗೆ. ಉಪ್ಪು ಖಾರ ನಿಮ್ಮನುಸಾರ ನೀವು ಹಾಕಿಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾನು ಈ ಮಸಾಲೆಯನ್ನು ಹದ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಎಷ್ಟು ಹದ ಬರಬೇಕು. ಇವಾಗ ಇದನ್ನು ಚೆನ್ನಾಗಿ ಮೀನಿಗೆ ನಾವು ಸವರಿ ಅರ್ಧ ಗಂಟೆ ಹಾಗೆ ಇಡಬೇಕು. 30 ನಿಮಿಷ ನಾವು ಮ್ಯಾರಿನೇಟ್ ಮಾಡಿ ಇಡಬೇಕು. ತುಂಬ ರುಚಿ ಆಗ್ತದೆ. ಖಂಡಿತ ನೀವೊಮ್ಮೆ ಈ ವಿಡಿಯೋವನ್ನು ನೋಡಿದರೆ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಹಾಗೆ ಹೇಗೆ ಆಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಹಾಗೆ ಲೈಕ್ ಕೂಡ ಮಾಡಿ. ಇವಾಗ ಎಲ್ಲ ಮೀನಿಗೆ ನಾನು ಈ ಮಸಾಲೆಯನ್ನು ಸವರಿ ಇಡ್ತಾ ಇದ್ದೇನೆ. ತುಂಬ ರುಚಿ ಆಗ್ತದೆ. ಒಂದು ಟೊಮೆಟೊ ರಸಮ್ ಅಥವಾ ಸಾರು ಇದ್ದರೆ ಅದರ ಜೊತೆ ಈ ಮೀನ ಪೆಪ್ಪರ್ ಫ್ರೈ ತುಂಬ ರುಚಿ ಆಗ್ತದೆ. ನೋಡಿ ಹೀಗೆ ನಾನು ಎಲ್ಲ ಮೀನಿಗೆ ಈ ಮಸಾಲೆಯನ್ನು ಸವರಿ ಇಟ್ಟು ಅರ್ಧ ಗಂಟೆ ನಂತರ ಇದನ್ನು ಫ್ರೈ ಮಾಡ್ಕೋಬೇಕು. ನಾನು ಹೀಗೆ ತುಂಬ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೇನೆ, ಅದನ್ನು ಒಮ್ಮೆ ನೋಡ್ಕೊಳ್ಳಿ. ಇವಾಗ ಇದು ಮಸಾಲೆ ಸವರಿ ಆಯಿತು. ಮೀನು ಅರ್ಧ ಗಂಟೆ ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳುವ. ಅರ್ಧ ಗಂಟೆ ಆದ ನಂತರ ನೋಡಿ ಮೀನು ರೆಡಿಯಾಗಿದೆ. ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳುವ. ತವಾ ಫ್ರೈ ಕೂಡ ಮಾಡ್ಬೋದು, ಅಂದರೆ ಮಸಾಲ ಫ್ರೈ ಕೂಡ ಮಾಡ್ಬೋದು, ರವಾ ಫ್ರೈ ಕೂಡ ಮಾಡ್ಬೋದು. ನಾನು 2 ಬಗೆಯಲ್ಲಿ ಕೂಡ ನಿಮಗೆ ಫ್ರೈ ಮಾಡಿ ಇಲ್ಲಿ ತೋರಿಸ್ತಾ ಇದ್ದೇನೆ. ಇಲ್ಲಿ ಸ್ವಲ್ಪ ರವವನ್ನು ತಗೊಂಡಿದ್ದೇನೆ ನಾನು. ನೋಡಿ 2 ಮೀನನ್ನು ನಾನು ರವದಲ್ಲಿ ಹೀಗೆ ಮೀನಿಗೆ ಸ್ವಲ್ಪ ಚೆನ್ನಾಗಿ ಕೋಟಿಂಗ್ ಮಾಡ್ಕೊಳ್ಳಿ ಮಸಾಲೆದ್ದು. ಆಮೇಲೆ ರವದಲ್ಲಿ ಅದ್ದಿ ನಾವು ರೆಡಿ ಮಾಡಿ ಇಟ್ಕೋಬೇಕು. 2 ಕಡೆ ನಾವು ಮಸಾಲೆಯನ್ನು ಚೆನ್ನಾಗಿ ಸವರಿ ಆಮೇಲೆ ರವದಲ್ಲಿ ನಾವು ಕೋಟಿಂಗ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ 2 ಕಡೆ ಚೆನ್ನಾಗಿ ನಾವು ರವವನ್ನು ಕೋಟಿಂಗ್ ಮಾಡ್ಕೊಳ್ಳುವ. ನಿಮಗೆ ಒಂದು ವೇಳೆ ರವೆ ಬೇಡ ಅಂತ ಇದ್ದರೆ ಮಸಾಲೆಯ ಜೊತೆ ಫ್ರೈ ಮಾಡ್ಕೋಬೋದು. ಒಂದು ಸ್ವಲ್ಪ ಕೂಡ ಕೋಟಿಂಗ್ ಕೂಡ ಬಿಡಲ್ಲ. ನಾವು ಅಕ್ಕಿ ಹಿಟ್ಟು ಮತ್ತು ಮೈದಾ ಹಿಟ್ಟು ಹಾಕಿರೋದ್ರಿಂದ ಒಳ್ಳೆ ಕೋಟಿಂಗ್ ಕೂಡ ಬರ್ತದೆ. ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗ್ತದೆ. ನಾನೀಗ ಒಂದು ಪ್ಯಾನಿಗೆ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕಿದೆ. ಮೊದಲಿಗೆ ನೋಡಿ ಒಂದು ಮೀನಿನ ನಾನು ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಅದಕ್ಕೆ ಚೆನ್ನಾಗಿ ಮಸಾಲವನ್ನು ಕೋಟಿಂಗ್ ಮಾಡ್ಕೋಬೇಕು. ಹೀಗೆ ಇದು ಮಸಾಲ ಫ್ರೈ. ಅದಕ್ಕೆ ನೋಡಿ ಒಂದು ಕಡೆ ಚೆನ್ನಾಗಿ ಮಸಾಲ ಕೋಟಿಂಗ್ ಮಾಡಿದೆ, ಇನ್ನೊಂದು ಕಡೆ ಕೂಡ ನಾವು ಹೀಗೆ ಚೆನ್ನಾಗಿ ಮಸಾಲವನ್ನು ಕೋಟಿಂಗ್ ಮಾಡಬೇಕು. ಕಾಳು ಮೆಣಸಿನ ಪುಡಿಯ ಒಂದು ಘಮ ಒಳ್ಳೆ ಬರ್ತಾ ಉಂಟು. ಇವಾಗ ನಾವು ರವದಲ್ಲಿ ನೋಡಿ ಕೋಟಿಂಗ್ ಮಾಡಿಟ್ಟ ಮೀನನ್ನು ಕೂಡ ಇದರಲ್ಲಿ ಹಾಕಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು. 2 ಬದಿ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಆಯಿತು. ನೋಡಿ ಒಂದು ಸ್ವಲ್ಪನೂ ಕೋಟಿಂಗ್ ಬಿಡಲ್ಲ, ಅಷ್ಟು ಚೆನ್ನಾಗಿ ಬರ್ತದೆ ಮೀನು ಫ್ರೈ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ನ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕೋಟಿಂಗ್ ಹಿಡಿದಿದೆ. ರವಾ ಫ್ರೈ ಕೂಡ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತದೆ. ಯಾವಾಗಲೂ ಮಸಾಲ ಫ್ರೈ ಅಂದರೆ ಕೆಂಪು ಮೆಣಸಿನ ಹುಡಿಯಿಂದ ನಾವು ಫ್ರೈ ಮಾಡ್ತೇವೆ. ಈ ಥರ ನೀವೊಮ್ಮೆ ಟ್ರೈ ಮಾಡಿ. 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಹೀಗೆ. ನಾವು ಸ್ವಲ್ಪ ಎಣ್ಣೆಯಲ್ಲಿ ನಾವು ಫ್ರೈ ಮಾಡೋದ್ರಿಂದ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಹಾಗಾಗಿ ನಾವು ಚೆನ್ನಾಗಿ ಎಲ್ಲ ಕಡೆ ಫ್ರೈ ಮಾಡ್ಕೋಬೇಕಾಗ್ತದೆ. ಡೀಪ್ ಫ್ರೈ ಮಾಡಿದರೆ ಬೇಗ ಕೂಡ ಆಗ್ತದೆ. ನಾನಿಲ್ಲಿ ಕಡಿಮೆ ಎಣ್ಣೆಯಲ್ಲಿ ಇಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪನೂ ಕೋಟಿಂಗ್ ಬಿಡದೆ ಮೀನಿನ ಫ್ರೈ ರೆಡಿ ಆಯಿತು. ಕಾಳು ಮೆಣಸಿನ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಿ ಅಂತ ಭಾವಿಸ್ತೀನಿ. ಹಾಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಕೊನೆ ತನಕ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದ.